ಹಸಿರ ಸಿರಿಹೊದ್ದು ನಳನಳಿಸ್ತಾ ಇರುವ ದೈವ ದೇವರುಗಳ ನೆಲೆಬೀಡಾದ ತುಳುನಾಡಿನಲ್ಲಿ ಇದೀಗ ಜಾತ್ರೋತ್ಸವ ಬ್ರಹ್ಮ ಕಲಶೋತ್ಸವದ ಪರ್ವ. ಅಂತೆಯೇ ಕರಾವಳಿ ತುಳುನಾಡಿನ 10 ಪ್ರಸಿದ್ಧ ಬಂಟ ಮನೆತನಗಳಲ್ಲಿ ಒಂದಾಗಿರುವ ಅರಿಯಡ್ಕ ಏಳ್ನಾಡುಗುತ್ತು ಕುಟುಂಬದಲ್ಲಿ ಏಪ್ರಿಲ್ 21ರಿಂದ 24ರವರೆಗೆ ಬ್ರಹ್ಮ ಕಲಶೋತ್ಸವ, ಧರ್ಮ ದೈವಗಳ ಮತ್ತು ಪರಿವಾರ ದೈವಗಳ ನೇಮೋತ್ಸವ ನಡೆಯಲಿದೆ. ಅರಿ ಎಂದರೆ ತುಳುವಿನಲ್ಲಿ ಅಕ್ಕಿ ಎಂದರ್ಥ. ಈ ಗುತ್ತಿನ ಮಹಾಮನೆಯ ಮುಂಭಾಗದ ವಿಸ್ತಾರವಾದ ಗದ್ದೆಯಲ್ಲಿ ಒಂದು ಸಲ ಭತ್ತವನ್ನ ನೀಡಬೇಕಾದ ತೆನೆಯಲ್ಲಿ ಅಕ್ಕಿಯೇ ಆದ ಪವಾಡ ನಡೆಯಿತಂತೆ. ಆ ಕಾರಣಕ್ಕಾಗಿ ಅರಿ ಆದ ಅಡ್ಡವನ್ನ ಅರಿಯಡ್ಕ ಎಂದು ಕರೆಯಲಾಯಿತೆಂದು ಪ್ರತೀತಿ. ಸುಮಾರು 450ರಿಂದ 500 ವರ್ಷಗಳ ಇತಿಹಾಸವಿರುವ ಈ ಅರಿಯಡ್ಕ ಏಳ್ನಾಡುಗುತ್ತು ಕುಟುಂಬದಲ್ಲಿ ನವೀಕೃತ ತರವಾಡು ಮನೆಯ ಗೃಹ ಪ್ರವೇಶ, ಧರ್ಮ ದೈವ, ಪಿಲಿಭೂತದ ನೂತನ ದೈವಸ್ಥಾನ ಮತ್ತು ದೊಂಪದ ಬಲಿ ಉತ್ಸವ ಸ್ಥಾನಗಳಲ್ಲಿ ನವೀಕೃತಗೊಂಡ ಉತ್ಸವ ಕಟ್ಟೆಗಳು, ಪಿಲಿ ಮತ್ತು ಪಿಲಿ ಕೊಟ್ಟೆಗಳ ಹಾಗೂ ಕಂಡಿಕದಲ್ಲಿ ನಿರ್ಮಿಸಿದ ಗುಳಿಗನ ಕಟ್ಟೆಯ ಪ್ರತಿಷ್ಠೆ, ಬ್ರಹ್ಮ ಕಲಶೋತ್ಸವ, ಧರ್ಮ ದೈವಗಳು ಮತ್ತು ಪರಿವಾರ ದೈವಗಳ ನೇಮೋತ್ಸವವು ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ವಾಸುದೇವ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದ್ದು, ಅರಿಯಡ್ಕ ಏಳ್ನಾಡು ಗುತ್ತಿನಲ್ಲಿ ಸಕಲ ಸಿದ್ಧತೆಗಳು ಭರದಿಂದ ನಡೆಯುತ್ತಿದೆ. ಪುತ್ತೂರು ತಾಲೂಕಿನಲ್ಲಿ ಅರಿಯಡ್ಕ ಏಳ್ನಾಡು ಗುತ್ತು ಹಲವು ಮನೆಗಳಲ್ಲಿ ದೊಡ್ಡ ಹಿರಿತನ ಪ್ರಸಿದ್ಧಿ ಪಡೆದಂಥ ಮನೆತನ ಇದೆ. ಇಲ್ಲಿ ಈ ಅರಿಯಡ್ಕಕ್ಕೆ ಅರಿಯಡ್ಕ ಎಂದು ಹೆಸರು ಬರಲು ಒಂದು ಕಾರಣ ಉಂಟು. ಇದರ ಮುಂಭಾಗದ ಗದ್ದೆಯಲ್ಲಿ ಹಿಂದೆ ಅಕ್ಕಿ ಬೆಳೆಯುವ ಗದ್ದೆಯಲ್ಲಿ ಭತ್ತ ಬೆಳೆಯುವ ಗದ್ದೆಯಲ್ಲಿ ಅಕ್ಕಿಯನ್ನು ಕಂಡರಂತೆ. ಅದಕ್ಕೆ ಅರಿ ಆದ ಅಡ್ಕವನ್ನು ಅರಿಯಡ್ಕ ಎಂದು ಹೆಸರಿಸಲಾಯಿತೆಂದು ಒಂದು ಪ್ರತೀತಿ. ಹಿಂದಿನ ರೆಕಾರ್ಡ್ಗಳನ್ನೆಲ್ಲ ಕಂಡಲ್ಲಿ 500 ವರ್ಷದ ಇತಿಹಾಸ ಉಂಟು. 5-6 ಗ್ರಾಮದಲ್ಲಿ ಭೂಮಿ ಇತ್ತು. ಹಲವಾರು 4000 ಮುಡಿ ಅಕ್ಕಿಯಿಂದ ಜಾಸ್ತಿ ಗೇಣಿ ಬರುವಂಥ ವ್ಯವಸ್ಥೆ ಇತ್ತು. ಹಿಂದಿನ ಕಾಲದಲ್ಲಿ 60-70 ಜನ ಸಾಂಘಿಕವಾಗಿ ಜೀವನ ನಡೆಸುತ್ತಿದ್ದರು. ಕೌಟುಂಬಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ವಿಧದಲ್ಲಿ ಕೆಲಸ ಮಾಡಿದ ವ್ಯಕ್ತಿ ಅಂದರೆ ಅರಿಯಡ್ಕ ಬಾಲಕೃಷ್ಣ ಶೆಟ್ಟಿ. ಅವರ ನಿಧನ ನಂತರ ಈ ಮನೆ ಖಾಲಿ, ಯಾರು ವಾಸ ಮಾಡುವುದು ಯಾರು, ಅವರ ಮಗ ಕೆಲವು ಸಮಯ ಮಾಡ್ತಿದ್ದರು. ಮತ್ತು ಏನೋ ಒಂದು ಕಾರಣದಿಂದಾಗಿ ಅವರು ಸಹ ಬಿಟ್ಟು ಹೋಗಿ ಪುತ್ತೂರಿನಲ್ಲಿ ನೆಲೆಸಿದರು. ನಂತರ ನಮ್ಮ ಕುಂಟಾರು ತಂತ್ರಿಯವರು ಹೇಳಿದ ಪ್ರಕಾರ, ಪ್ರಶ್ನೆ ಇಟ್ಟು ಹೇಳಿದ ಪ್ರಕಾರ ಈ ಮನೆಯನ್ನು ಹೊಸದಾಗಿ ಕಟ್ಟಬೇಕು ಅಂತ ಇದಾಯಿತು. ಇದರ ಮೊದಲು ಅರಿಯಡ್ಕ ಬಾಲಕೃಷ್ಣ ಶೆಟ್ಟರು ಇಲ್ಲಿಯ ಕೆಲವು ಭೂತಾರಾಧನೆ ಅಂದರೆ ನಮ್ಮ ಕಲ್ಲುರುಟಿ ದೈವಸ್ಥಾನ ಮತ್ತು ನಮ್ಮ ಎರಡು ಈ ಅರಿಯಡ್ಕ ಗ್ರಾಮದ ಮಠ, ಇಲ್ಲಿ ಮಡ್ಯಂಗಳದಲ್ಲಿ ಮಠ ಉಂಟು. ಅದರ ಉದ್ಧಾರವನ್ನು ಸಹ ಮಾಡಿ ಅದರದ್ದು ಸಹ ಬ್ರಹ್ಮಕಲಶವನ್ನೆಲ್ಲ ಮಾಡಿಸಿದರು. ಮತ್ತು ಅವರು ಇರುವಾಗ ಈ ಅರಿಯಡ್ಕ ಚಾವಡಿಯನ್ನು ಅರಿಯಡ್ಕ ಬಾಲಕೃಷ್ಣ ಶೆಟ್ಟರು ತಮ್ಮ ಕುಟುಂಬ ಅಂದರೆ ಸಹೋದರರನ್ನು ಸೇರಿಸಿಕೊಂಡು ಈ ಅರಿಯಡ್ಕ ಚಾವಡಿಯನ್ನು ಕಟ್ಟಿಸಿದರು. ಅದಲ್ಲದೆ ಈ ಮೊಗಮಂಟಪವನ್ನು ಅವರ ತಂಗಿಯ ಮಗ ದಿವಂಗತ ಸರಳಾಜಿ ರೈಯವರ ಮಗ ಅರಿಯಡ್ಕ ಗಣೇಶ್ ರೈ ಅವರ ಧನ ಸಹಾಯದಿಂದ ಮತ್ತು ಸಹೋದರರ ಮತ್ತು ಕುಟುಂಬದವರ ಸಹಕಾರದಿಂದ ಈ ಮೊಗಮಂಟಪವನ್ನು 1912ರಲ್ಲಿ ಇದನ್ನು ಕಟ್ಟಿಸಿದರು. ಅವರು ಮೃತಪಟ್ಟ ಬಳಿಕ ಮನೆ ಖಾಲಿಯಾಗಿತ್ತು. ಇನ್ನೇನು ಮಾಡುವುದು ಅಂತ ತಂತ್ರಿಯವರು ಇದು ಮಾಡುವಾಗ, ಇಲ್ಲಿ ನೀವು ಈ ಮನೆಯನ್ನು ತೆಗೆದು ಹೊಸ ಮನೆ ಕಟ್ಟಬೇಕು ಅಂತೆ. ಹೊಸ ಮನೆ ಕಟ್ಟಬೇಕಂತ ಹೇಳಿದಾಗ ಅದು ಏನಾಗಿದೆ ಅಂತ ಹೇಳಿದರೆ, ಈ ಮನೆ ಸ್ಥಳ ಎಲ್ಲ ನಮ್ಮ ತಾಯಿ ಮತ್ತು ನಮ್ಮ ಹೆಸರಿಗೆ ಕುಟುಂಬದಲ್ಲಿ ಪಾಲಾಗಿ ಸಿಕ್ಕಿತ್ತು. ಅದರ ಪ್ರಕಾರ ನಾವೇ ಮನೆ ಕಟ್ತೇವೆ ಅಂತೆ ನಾವು ಹೊರಟೆವು.
ಆಗ ನಮ್ಮ ತಂದೆಯವರು ಹಿಂದಿನ ಸಮಯದಲ್ಲಿ ನಮಗೆ ಹೇಳಿದರು, ನಿಮಗೆ ಮನೆ ಕಟ್ಟುವುದು ಇದರಲ್ಲಿ ನನ್ನ ಒಂದು ಜಾಗ ಅಲ್ಲಿ ಕರ್ನೂರು ಗುತ್ತಿನ ಹತ್ತಿರ ಒಂದು ಭೂಮಿ ಇತ್ತು, ಅದನ್ನು ಮಾರಿ ಅದರಿಂದ ಬಂದ ದುಡ್ಡನ್ನು ಇಲ್ಲಿ ಮನೆ ಕಟ್ಟಿ ಅಂತ ಹೇಳಿದರು. ಹಾಗೆ ನಾವು ಅದರ ದುಡ್ಡನ್ನೆಲ್ಲ ಇದಕ್ಕೆ ವ್ಯಯಿಸಿದ್ದೇವೆ ಮತ್ತು ಅದು ಸಾಕಾಗದಾಗಿ ನಾವು ಬೇರೆ ಬೇರೆ ದುಡ್ಡನ್ನು ಹಾಕಿ ಕಟ್ಟಿದ್ದೇವೆ. ಕುಟುಂಬದ ಸದಸ್ಯರು ಕೆಲವರು ಧನ ಸಹಾಯವನ್ನು ಮಾಡಿದ್ದಾರೆ. ಅದರಿಂದಾಗಿ ಈ ಮನೆಯ ಕೆಲಸ ಈಗ ಪೂರ್ತಿಯಾಗುತ್ತಾ ಬಂದಿದೆ. 22ಕ್ಕೆ ಇದರ ಗೃಹ ಪ್ರವೇಶ ಆಗಲಿಕ್ಕಿದೆ. ಅರಿಯಡ್ಕ ಏಳ್ನಾಡು ಗುತ್ತು ಮನೆಯು ಪುತ್ತೂರು ತಾಲೂಕಿನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. 500 ವರ್ಷಗಳ ಇತಿಹಾಸವಿರುವ ಏಳ್ನಾಡು ಗುತ್ತು ಮನೆತನದಲ್ಲಿ 17 ತಲೆಮಾರಿನ ಸಂತತಿ ಸಂದಿದೆ. ಇನ್ನು ಹಿಂದಿನ ಅಳಿಯಕಟ್ಟು ಸಂಪ್ರದಾಯದಂತೆ 280 ಕುಟುಂಬ ಸದಸ್ಯರು ಮತ್ತು ವಿಸ್ತೃತ ಕುಟುಂಬದ 170 ಸದಸ್ಯರು ಸೇರಿ ಒಟ್ಟು 450 ಸದಸ್ಯರಿದ್ದಾರೆ. ಒಂದೇ ಮನೆಯಲ್ಲಿ 60ರಿಂದ 70 ಜನರು ವಾಸವಾಗಿರುವ ಕೂಡು ಕುಟುಂಬ ಇದಾಗಿದ್ದು, ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದ ಈ ಕುಟುಂಬವು ಪುತ್ತೂರು ಆಸುಪಾಸಿನ 5ರಿಂದ 6 ಗ್ರಾಮಗಳಲ್ಲಿ 4,000 ಮುಡಿ ಅಕ್ಕಿ ಗೇಣಿ ಬರುವ ಜಮೀನನ್ನ ಹೊಂದಿದ್ರು. ಅಲ್ಲದೆ ಅರಿಯಡ್ಕ ಮತ್ತು ಮಾಡ್ನೂರಿನ 2 ಗ್ರಾಮದ ಪಟೇಲಗಿರಿಯ ಹಿರಿಮೆಯು ಇದೇ ಅರಿಯಡ್ಕ ಮನೆತನಕ್ಕಿತ್ತು. ಎನ್ನ ಅಮ್ಮ ಗಂಗಾ ಕೇರೈ ಬಣ್ಣದ ಆರು ಈ ಅರಿಯಡ್ಕ ಫ್ಯಾಮಿಲಿ ಇದ್ದಾರೆ. ಆರಿಗೆ ಬಂಡ ಈ ಎಂಕಲ್ನ ಅರಿಯಡ್ಕದ ಫ್ಯಾಮಿಲಿ ಬಂಡ ಭಾರಿ ಅಭಿಮಾನ ಅಂಚ. ಆ್ಯಕ್ಚುಲಿ ಈ ಇಲ್ಲಡ ಬೇತೆ ಇತ್ತಲ್ಲ ಎಂಕಲ್ ಪೂರ ಈ ಕೆಲವು ಕೆಲಸ ಮಲ್ಪ್ಯಾರ ಯಾನು ಜಾಸ್ತಿ ಒಂಚೂರು ಆಯ್ಕೆ ದುಂಬು ಬತ್ತದು ಎನ್ನು ಮಲ್ತೊಂದುಲ್ಲ ಏನ ಒಂದು ಸಮಯ ವರ್ಷಕ್ಕೆ ದುಂಬು ಉಂತುದಿತ್ತಂದು ಈ ಕಾರ್ಯಕ್ರಮ ಪೂರ ಹಿಡ್ದಕ್ಕೆ ವಾಪಸ್ ಬ್ರಹ್ಮ ಕಲಸ ಒಂದು ಮತ ಅದು ಅಷ್ಟಮಂಗಲ ಪ್ರಶ್ನೆ ಅದು ಎಂಕಲು ಅದನ್ನು ಕೂಡ ಶುರು ಮಲ್ತಾನಾಗ ಈ ಇಲ್ಲು ಬಾರಿ ಒಂಚೂರು ಆತು ಅಭಿವೃದ್ಧಿ ಹಿಡಿಜಾಣ ಹಿಡ್ದು ಬಕ್ಕ ಇಲ್ಲದ ಕೆಲಸ ಎಲ್ಲ ಮತ್ತು ಶುರು ನಂದು ಮಲ್ತದು ಎಂಕಲು ಮಾತ ಸೇರಿದು ಎಂಕಲ್ನ ಅವೇ ಮೇಯ್ನ್ ಅರಿಯಡ್ಕ ಗಿರಿಜಾ ಆರ್ ಶೆಟ್ಟಿ ಆರ್ನ ವಿಭಾಗದಕ್ಕಲು ಮೇಯ್ನ್ ಮುತುವರ್ಜಿ ವಹಿಸೋದು ಬೊಕ್ಕ ಒರಿನ ಎಂಕಲು ಮಾತ ವಿಭಾಗದಕ್ಕೆಲ್ಲ ಸೇರಿದು ಐಕೆ ಮಾತ ಎಂಕಲು ಕೆಲಸ ಕಾರ್ಯವನ್ನು ಮಲ್ತೊಂದು ಬತ್ತೊಂದಿಲ್ಲ. ದೇವಸ್ಥಾನಲು ಪೂರ ಅಂತ ದೂರೋಡು ಮಾತ ಪುನಃ ಎಂಕಲ್ನ ಭೂಮಿದ ಕರೆ ಬರೇಟ್ ಮಾತ ಪುನಃ ಅಲ್ಪ ಇನ್ನು ಪೂರ ಆಯ್ತು ಒಂಜಿ ಅಭಿವೃದ್ಧಿ ಮಲ್ತದು. ಈ ಸರ್ತಿ ಫುಲ್ಲು ಮಾತ ಕೆಲಸ ಎಲ್ಲ ಎಂಕಲು ಮಲ್ತದು. ಇತ್ತ ಈ ನೆಕ್ ಬ್ರಹ್ಮಕಲಶ ಇಲ್ಲದ ಗೃಹ ಪ್ರವೇಶ ಐಕ ದಿನದ ಇದ್ದಿತ್ತು ಎಂಕಲು ದುಂಬು ಇತ್ತ ಕೆಲಸ ಕಾರ್ಯ ಮಲ್ತೊಂದಿಲ್ಲ. ಅಂಚಾಯ್ಕ ಎಂಕಲ್ನ ಮಾತೇರ್ನೆಲ್ಲ ಸಹಕಾರ ತಿಕ್ಕದನ್ನು ಎಂಕಲ್ನ ಕುಟುಂಬದಕ್ಕಲ್ನ ಅವು ಎಡ್ಡೆಡ್ ನಡಪಡು ಅಂತ ಎಂಕಲ್ನ ಅಭಿಪ್ರಾಯ. ಈ ಇಲ್ಲದ ಕೆಲಸವನ್ನು ಮಲ್ಪನಾಗ ನಮ್ಮ ಸುರುಕೆ ಒಂಥರ ನಿರ್ಧಾರ ಮಲ್ತಿತ್ತು. ಇಂಚ ಬಂಡ ಒಂಥರ ದುಂಬದ ಶೇಪುಡೆ ದುಂಬದ ಪ್ರಾಚೀನ ಶೈಲಿಡೆ ಆವಡು ಅನ್ಪನ ಒಂಜಿ ಎಂಕಲ್ನ ಮಾತಿರ್ನ ಅಭಿಪ್ರಾಯ ಇತ್ತನು. ಅಂಚ ಮರಮಟ್ಟು ನೆನ್ನು ಪೂರ ಎಂಕಲು ದುಂಬುದ ಟೈಪ್ಡೆ ಪೂರ ಗುತ್ತದ ಇಲ್ಲದ ಒಂಜಿ ನೆಟ್ಟೆ ಮಲ್ಪೋಡು ಅನ್ಪನ ಒಂಜಿ ಅಭಿಪ್ರಾಯ. ಅಂಚನೆ ಆರು ಎಂಕಲ್ನ ಆರ್ಕಿಟೆಕ್ಟ್ಲ ಆರು ಐಟ್ ಮಾತ ಭಾರಿ ಉಮೇದು ಇತ್ತದು. ಇನ್ನು ಅವೇ ಶೇಪುಡು ಬರೋಡು ಬಂಡದು ಮಲ್ತಿರಿತ ಭಾರಿ ಶೋಕುಡು ಆಯ್ತಾ ಒಂಜಿ ಒಂದು ಬತ್ತದನು ಇಲ್ಲದ ಶೇಪು ಒಂದು ಮಾತ ಬೊಕ್ಕ ಅಂಚನೆ ಊರಿನ ಅಂದುಲ್ಲ ಅಂಚನೆ ಮತ ಎಂಕಲ್ನ ಕಾರ್ಯಕ್ರಮ ಈತ ಎದುರುಡು ಮತ ಒಂಜಿ ಈ ಕಲ್ಲದವೇ ಕೆಂಪು ಕಲ್ಲದವೇ ಹಾಸದೊಂದು ಮಲ್ಪೊಡು ಅನ್ಪನ ಇತ್ತದ ಈ ಇಂಟರ್ಲಾಕ ಒಂದು ಮತ ಪಾಡ್ನ ಬುಡ್ಚಿ ನ್ಯಾಚುರಲ್ ಆದ ಬರೋಡು ಅನ್ಪನ ಒಂಜಿ ಅಭಿಪ್ರಾಯಡು ಎಂಕಲು ಅಂಚನೆ ಮಲ್ದೇರು. ಅಂಚ ಇತ್ತ ಭಾರಿ ಶೋಕುಡು ನಿಕ್ ತೂವಲಿ ಭಾರಿ ಶೋಕುಡು ಇಲ್ಲ ಮಾತ ಒಂಜಿ ಇಲ್ಲದ ಒಂದು ಬೈದನು ಐಕ ಎಂಕಲ್ನ ಆರ್ಕಿಟೆಕ್ಟ್ಗಳ ಎಂಕಲ್ನ ಕೆಲಸ ಕಾರ್ಯದ ಮಲ್ತನಕ್ಲೆಗೆಲ್ಲ ಮಾತ ಧನ್ಯವಾದಲು. 1 ಕೋಟಿ ಹಿಡಿದು ಮಿತ್ತು ಈ ಇಲ್ಲದಾಗ ನೆಕ್ಕಲ ಖರ್ಚಾವು ಒಕ್ಕ ಹಿಡಿದು ಎಂಕಲ್ನ ದೈವಸ್ಥಾನಲು ಅವೇ ಅಂಚನೆ ಎಂಕಲ್ನ ಧರ್ಮ ದೈವ ಪಿಲಿಭೂತ ವಣದು ದುಂಬುಡ್ತ ಎಂಕಲ 6 ದಿವಸ ಬರ್ಪನ ದೈವ ಐತ ಅವು ಒಂಜಿ ಕಡೆ ಇಟ್ಟು ಬೇತೆನೆ ಎಡ್ಕದವೇ ಎಂಕಲ್ನವೇ ಭೂಮಿ ಇಟ್ಟು ಅಂಡ್ ಅವು ಇತ್ತ ಕಾಲಕ್ರಮ ಇಟ್ಟು ಅವು ಬೇತೆ ಜನಕ್ಕೂ ಪೋತುಂಡು ಇತ್ತದ ಕಾನೂನುಡು. ಅಂಚ ಅಲ್ಪ ಇತ್ತನ ದೈವಸ್ಥಾನನು ಎಂಕಲ್ನವೇ ಜಾಗ ಇಟ್ಟು ಅರೆಡ್ಕ ಎಂಕಲ್ನ ಚಿಕ್ಕಪ್ಪ ನಾಯ್ಕರು ಬಂದ ಆರು ಕಟ್ಟದ ಕೊರಪೆ ಬಂಡದ ಒಂಜಿ ದುಂಬು ಬತ್ತೇರು. ಅಂಚ ಆರೊಂಜಿ ಸಾಧಾರಣ ಒಂಜಿ 9-10 ಲಕ್ಷದ ಖರ್ಚು ಮಲ್ತದಿತ್ತ. ಇನ್ನು ಭಾರಿ ಶೋಕದ ಒಂಜಿ ದೈವಸ್ಥಾನ ಪಿಲಿಭೂತ ಸ್ಥಾನವನ್ನು ಕಟ್ಟದು ಕೊರ್ತೇರು. ಅರಿಯಡ್ಕ ಏಳ್ನಾಡು ಗುತ್ತು ಕುಟುಂಬಸ್ಥರು ಶ್ರೀ ವೆಂಕಟರಮಣ ಸ್ವಾಮಿಯನ್ನ ತಮ್ಮ ಕುಲದೇವರಾಗಿಯೂ ಪಿಲಿಭೂತವನ್ನ ಧರ್ಮ ದೈವವಾಗಿಯೂ
ಧೂಮಾವತಿ ದೈವವನ್ನ ಗ್ರಾಮ ದೈವವಾಗಿಯೂ ಹಾಗೂ ಶಿರಾಡಿ ದೈವ ಮತ್ತು ಇತರ ಪರಿವಾರ ದೈವಗಳನ್ನ ತಲೆತಲಾಂತರಗಳಿಂದ ಆರಾಧಿಸಿಕೊಂಡು ಬಂದಿದ್ದಾರೆ. ಇದೀಗ ತಾವು ನಂಬಿಕೊಂಡು ಬಂದಿರುವ ದೈವ ದೇವರುಗಳಿಗೆ ನೂತನ ಗುಡಿ ಕಟ್ಟೆಯನ್ನ ನಿರ್ಮಿಸಿ ಬ್ರಹ್ಮಕಲಶೋತ್ಸವ ಹಾಗೂ ನೇಮೋತ್ಸವಕ್ಕೆ ಕ್ಷೇತ್ರ ಅಣಿಯಾಗುತ್ತಿದೆ. ಎಂಕಲ ಕುಟುಂಬದಲ್ಲಿ ಮಂದಿ ಎಂಕಲ ಧರ್ಮ ದೈವ ಪಿಲಿಭೂತಂದು ಅಚ್ಚ ಸ್ಥಾನ ಅಲ್ಪ ಒಂಜಿ ತೋಡು ಉಂಡು ತೋಡುದ ಆಪದ ಮಿಟ್ಟು ಅವಳು ಇತ್ತೊಂದು ಅದಕ್ಕೆ ಉಂಬಳಿ ಬುಡ್ನಗ್ಲೆ ಎಂಕಲ ಪೂಜಾರ್ನಲ್ಲಿ ಉಂಬಳಿ ಬುಡ್ದು ಅಗ್ಲಿ ತೋಂದಿತ್ತೇವೆ. ಎಂಕಲ ಪ್ರಶ್ನೆ ತಿಳ್ದು ಕೇಂದ್ರನಾಗ ಎಂಕಲಿನ ಅವಳು ಬೊರ್ಚಿ ಎಂಕಲ್ನ ಈ ಇತ್ತಿನ ಅಡಿಯಡ್ ಕದ ಭೂಮಿಡು ಏರ್ನಲ್ಲ ವಾ ಪಾಲ್ಟಲಾವು ಅಯ್ನು ಓಲು ಮನ್ಪೊಲಿಂದ ಕೇಂದ್ರನಾಗ ಎನ್ನ ಎಂಕಲ್ನವ ಎಂಕಲೇ ಬುಡ್ನ ಪಾಲ್ದಾನಿಟ್ಟು ಅವಳು ದುಂಬು ಬಲ್ಲ ಕಳಿತಾರೆ. ಆ ಜಾಗದ ಕುರುవులు ಎತ್ತಂಡು ಅವಳೇ ಮನ್ಪು ಅವು ತೋಜಿಲ್ಲ ಬತ್ತಲು ಏನು ಕಟ್ಟದಲ್ಲ ಅಯ್ನು ಮಾತೆಲ್ಲ ಬಂದಿರು ಅಯ್ನು ಈರೇ ಕಟ್ಟಲ್ಲಿ ಬಂದಿರು ಅಂಡ್ ಎನ್ನ ಮಿಗಿ ಬಲ ಎಲ್ಲ ಎಂಕಲ್ನ ಕೂಟದಲ್ಲಿ ಸೇರಿದ ಅಯ್ನು ಕಟ್ಟದು ಬರೀ ಸದ್ಯ 10 ಲಕ್ಷದಂದಾಜು ಖರ್ಚಾಡು. ಅದೇ ಕದ ಕುಟುಂಬದಲ್ಲಿ ಬಂಡೆಂಗ್ಲ ಭಾರಿ ಒಗ್ಗಟ್ಟಿರಲ್ಲ ಏರ್ಲ ಒರಿಯಾಗೆ ವೈಷಮ್ಯ ಅಂತ ಅನ್ಪುಣ ದಾಲಜ್ಜಿ ಆಯ್ನಡ್ದಾರೆ ಎಂಗ್ಲದ ಒಗ್ಗಟ್ಟು ಮಾತೆಲ್ಲ ಸೇರಿದು ಹೊಸ ಇಲ್ಲನ್ನು ಪೂರ ಮಾತೆಲ್ಲ ಸೇರಿದು ಕಟ್ಟದು ಎಲ್ಲ ಒಕ್ಕೆಲ್ಲ ಪುಣಂದು ಈಗ ಮಾತೆಲ್ಲ ಒಂಜಿ ಕುಟುಂಬದಲ್ಲಿ ಸಹಕಾರ ಕೊಡ್ತೀರಿ ಅಂಚನೆ ಊರ್ದಾಗಲ್ಲ ಈಗೆಲ್ಲ ಮಾತ ಸಹಕಾರ ಕೊಡ್ದು ಎಂಗಿಲ್ ಇನ್ನೊಂದು ವಿಜೃಂಭಣೆ ಆಪ್ಲೇಕ ಈಗಲ ಮಾತ ಸಹಕಾರ ಕೊಡುದು ನೋಡಿದ್ರೆ ಕೇಂದ್ರ ಬಂದು. ಅರಿಯಡ್ಕ ಏಳ್ನಾಡುಗುತ್ತು ಕುಟುಂಬದಲ್ಲಿ ಏಪ್ರಿಲ್ 21ರಿಂದ 24ರವರೆಗೆ ಬ್ರಹ್ಮಕಲಶೋತ್ಸವದ ಬಳಿಕ ಶ್ರೀ ದುರ್ಗಾ ಪೂಜೆ, ನಾಗತಂಬಿಲ, ಶ್ರೀ ವೆಂಕಟರಮಣ ದೇವರ ಹರಿಸೇವೆ, ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ದೈವಗಳ ನೇಮೋತ್ಸವ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅದ್ದೂರಿಯಾಗಿ ನಡೆಯಲಿದೆ. ಅಂತೆಯೇ ಧಾರ್ಮಿಕ ಸಭಾ ಕಾರ್ಯಕ್ರಮವೂ ನಡೆಯಲಿದೆ. ದೈವ ದೇವರುಗಳ ನೆರಳಿನಲ್ಲಿ ಹಿರಿಯರ ಆಶೀರ್ವಾದ, ಕಿರಿಯರ ಪ್ರೀತಿ ವಿಶ್ವಾಸದೊಂದಿಗೆ ಸುಂದರ ಗುತ್ತಿನ ಮನೆ ಮುನ್ನಡೆಯುತ್ತಿದೆ. ಇದೀಗ ಕುಟುಂಬಸ್ಥರೆಲ್ಲರ ಸಂಪೂರ್ಣ ಸಹಕಾರದಲ್ಲಿ ಗುತ್ತಿನ ಮನೆಯು ಇನ್ನಷ್ಟು ಏಳಿಗೆ ಕಂಡಿದ್ದು, ಹೆಜ್ಜೆ ಹೆಜ್ಜೆಗೂ ಸಲಹುತ್ತಾ ಮುಂದೆ ನಿಂತು ಕಾಯುವ ದೈವ ದೇವರುಗಳ ನೆಲೆಯು ಅಭಿವೃದ್ಧಿಯಾಗಿದೆ. ಏಪ್ರಿಲ್ 21ರಿಂದ 24ರವರೆಗೆ ನಡೆಯಲಿರುವ ಅರಿಯಡ್ಕ ಏಳ್ನಾಡುಗುತ್ತು ಕುಟುಂಬದ ಬ್ರಹ್ಮಕಲಶೋತ್ಸವ ಹಾಗೂ ಧರ್ಮ ದೈವ ಮತ್ತು ಪರಿವಾರ ದೈವಗಳ ನೇಮೋತ್ಸವದಲ್ಲಿ ನೀವುಗಳು ಭಾಗಿಯಾಗಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಗಂಧ ಪ್ರಸಾದವನ್ನ ಸ್ವೀಕರಿಸಿ ಅನ್ನೋದು ಏಳ್ನಾಡುಗುತ್ತಿನ ಮನೆಯವರ ಕಳಕಳಿಯ ಮನವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.